ಹಾಯ್ ಹಾಯ್, ಹೇಗಿದ್ದೀರಾ ಪಂಚನಾಥನ್ ಅವರೇ? ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಟೀ ಆಯಿತಾ? ಒಂದು ನಿಮಿಷ ಬ್ಲೂ ಕೊಡ್ತೇನೆ ಆಯಿತಾ? ಇದೆಂತ ಚೇಂಜ್ ಉಂಟು? ಟೀ ಆಯಿತಾ ಬ್ರದರ ನಿಮ್ಮದು? ಎಲ್ಲಿ ಹೋದ್ರಿ? ಭಾಗ್ಯಮ್ಮ, ನಾನು ಬ್ಯಾಂಗ್ಳೂರು. ನೀವು? ನಾನು ಕಾರ್ಕಳ ಬ್ರದರ್. ನೀವು ಸ್ಟ್ರಾಂಗ್ ಇದ್ದೀರಾ? ಎಲ್ಲಿ ಹೋದ್ರಿ? ಮಾತಾಡಿ. ಎಂತ ಪೆಟ್ಟುಂಟಾ? ಹೌದಾ? ವಣಕಂ ರಾಜ್ಕುಮಾರ್ ಅಣ್ಣ. ಇದು ಎಂತ ಮಾರ? ಅಯ್ಯೋ, ಎಪ್ಪಡಿ ಇರ್ಕಿಂಗ? ನಾನು ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಾ ರಾಜ್ಕುಮಾರ್ ಅಣ್ಣ? ಟೀ ಆಯ್ತಾ? ನಲ್ಲ ಇರ್ಕ ಎಂತ ರಾಜ್ಕುಮಾರ್ ಅಣ್ಣ ಇರ್ಕಿರಾ? ಯಾನ್ ಪೆಡ್ತೀನಿ ನೋಡ ಅಂತ. ಥ್ಯಾಂಕ್ ಯು ಬ್ರದರ್. ಮತ್ತೆ ಏನು ವಿಶೇಷ? ಕಾದಾಯ್ ವಣಕಂ ಪಂಚನಾಥನ್ ಇವರಿಗೆ. ಅಯ್ಯೋ ದೇವರೇನೆ, ನನಗೆ ಬರಲ್ಲವ. ನೀವು ತಮಿಳಲ್ಲಿ ಮಾತಾಡಿದ್ರೆ ಹೇಗೆ? ರಾಜ್ ಅಂತ ಹೇಳ್ತಿದ್ದಾರೆ ಪಂಚನಾಥನ್ ಬ್ರದರ್. ಡನ್. ಮತ್ತೆ ವಿಶೇಷ? ಮಳೆ ಉಂಟಾ? ವಣಕಂ ರಾಜ್ ಅಂತ ಪಂಚನಾಥನ್ ಬ್ರದರ್. ಪಂಚನಾಥನ್ ಸರ್ ಹೇಗಿದ್ದೀರಿ ಅಂತ ಕೇಳ್ತಿದ್ದಾರೆ ರಾಜ್ಕುಮಾರ್ ಅಣ್ಣ. ಮಳೆ ಇಲ್ಲ, ಕೂಲ್ ಕೂಲ್ ಬ್ಯಾಂಗ್ಳೂರ್. ಹೌದಾ? ಮಳೆ ಇಲ್ವಾ? ರಾಜು ನಾನು ನೀವು ಅಂತ ಹೇಳ್ತಿದ್ದಾರೆ ನೋಡಿ ರಾಜ್ಕುಮಾರ್ ಅಣ್ಣ. ಹಾಗೆ ಸ್ಟ್ರಾಂಗ್ ಇರ್ಬೇಕಾಯ್ತಾ? ಪಂಚನಾಥನ್ ಬ್ರದರ್ ಸ್ಟ್ರಾಂಗ್ ಇದ್ದಾರೆ, ಅವರು ಪೆಟ್ಟು ಮಾಡ್ತಾರೆ ಅಲ್ವಾ ಬ್ರದರ್? ಪಂಚನಾಥನ್ ಲೈವ್ಗೆ ಹೋಗಿ ಮುದ್ದು, ನೀವು ಸಬ್ ಜಾಸ್ತಿ ಆಗುತ್ತೆ. ಹೌದಾ? ಓಕೆ ಓಕೆ, ನಾನು ಒಂದು ಕಮೆಂಟ್ ಹಾಕಿರಿ ಆಯಿತಾ ಬ್ರದರ್? ರಿಟರ್ನ್ ಮಾಡ್ತೇನೆ. ಮಾಡಿದ್ದೇನೆ ಗೊತ್ತಿಲ್ಲ. ಇಲ್ಲಲ್ಲ, ನೀವು ಹೊಸ್ತಲ್ಲ ನನ್ನ ಲೈವ್ಗೆ. ಎಷ್ಟು ಗಂಟೆಗೆ ಲೈವು? ನಾನು ಬರ್ತೇನೆ. ಎಸ್ ರಾಜ ಅಂತ ಹೇಳ್ತಿದ್ದಾರೆ. ಲೈವ್ ಎಷ್ಟು ಹೊತ್ತಿಗೆ? ನೋ ಬ್ರದರ್ ಅಣ್ಣಯ್ಯ. ಓಕೆ ಓಕೆ ಅಣ್ಣಯ್ಯ, ನೀವು ಹೇಳಿ ಎಷ್ಟು ಹೊತ್ತಿಗೆ ಲೈವ್ ಇದೆ, ಖಂಡಿತ ಬರ್ತೇನೆ ಆಯಿತಾ? ಹಾಯ್ ಹಾಯ್, ಪ್ರೀತಮ್ ಬಂದರು. ಹಾಯ್ ಪ್ರೀತಮ್, ಹೇಗಿದ್ದೀರಾ? ಟೀ ಆಯಿತಾ ನಿಮ್ಮದು? ಕೇಶವಣ್ಣ ಹಾಯ್ ಹಾಯ್.
ಎಂಚೊಲ್ಲರ್ಸಿಸ್ ಚಾಪರಿಯರ ತಿಂಡಿದಾದೆ ಚಾಂಡಿ ಇರ್ನಾಡ ತಿಂಡಿ ಇನ್ನು ಒಂದಿತ್ತೇನೆ ಎಂಚಿನ ಕಪ್ಪರೊಟ್ಟಿ. ಇಲ್ಲ ಇನ್ನೂ ಆಗಬೇಕು. ಎಂತ ಮರೆ ನೀವು ಚಾಪೆಯಿಂದ ಎದ್ದಿಲ್ವಾ? ನಾನು ಆಲ್ರೆಡಿ ನಿಮ್ಮ ಫ್ಯಾಮಿಲಿ, ಬಟ್ ಇವತ್ತು ಫಸ್ಟ್ ಟೈಮ್ ನಿಮ್ಮ ಲೈವ್. ಹೌದಾ ಅಣ್ಣ? ಓಕೆ ಓಕೆ, ನಾನು ನೋಡ್ತೇನೆ ಆಯಿತಾ. ಕಮೆಂಟ್ ಹಾಕಿ ಮತ್ತೆ ನೋಡ್ತೇನೆ. ಲೈಕ್ ಕೊರಿಯ. ಥ್ಯಾಂಕ್ ಯು ಕೇಶವಣ್ಣ. ಪಂಚನಾಥನ್ಗೆ ಕನೆಕ್ಟ್ ಆಗಿ ಮುದ್ದು, ಲೈವ್ ಚೆನ್ನಾಗಿರುತ್ತೆ, ನಿಮ್ಮ ಸಬ್ ಕೂಡ ತುಂಬ ಜಾಸ್ತಿ ಆಗುತ್ತೆ ಮುದ್ದು. ಓಕೆ ರಾಜ್ಕುಮಾರ್ ಅಣ್ಣ, ಅವರು ಟೈಮಿಂಗ್ಸ್ ಹೇಳಿ ಅಣ್ಣ ಎಷ್ಟೊತ್ತಿಗೆ ಅಂತ. ಈಗ ಎದ್ದಿದ್ದು ನಾನು. ಓ ಕುಂಭಕರ್ಣ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಅಣ್ಣ. ಎನ್ನ ಚಾಂಡ್ ದಾದ ತಿಂಡಿ ಕೇಶವಣ್ಣ. ಕೇಶವಣ್ಣ ಎಂಥದ್ದು ಡನ್ ಅಂತ ಹೇಳ್ತಿದ್ದಾರೆ. ಭಟ್ರೆ ವಣಕಂ. ಯಾರು ಭಟ್ರು? ಏರಿಯೇ ರಾಜ್ಕುಮಾರ್ ಅಣ್ಣ ಮುಂತಾದ ಮಾತು. ಕಪ್ಪೆ ರೊಟ್ಟಿಯ ಎವಿ ಜೀವನದಲ್ಲಿ ಸಿಂಪಲ್ ಅಣ್ಣ ಇರ ಮಂಡೆ ಇರಣ ಮುದ್ದು ಹಾಯ್ ಅಂತ ಹೇಳ್ತಿದ್ದಾರೆ ಸಿಂಪಲ್ ಅಣ್ಣ. ಹಾಯ್ ಹಾಯ್. ದೋಸೆ ಎತ್ತಂಡಿ. ಉರ್ದು ದೋಸೆನಾ ನೀರು ದೋಸೆನಾ? ಥ್ಯಾಂಕ್ಸ್. ಗೋಡೆಗೆ ಹಾಕ್ಲೆ ಮನದಲ್ಲಿ ರಂದೆ. ಫುಲ್ ಚೇಂಜಸ್ ಉಂಡಿ ಕಮೆಂಟ್. ಮೊಹಮ್ಮದ್ ಸಲಾಂ ಅಲೈಕುಂ ಥಮ್ಸಪ್ ಅಂತ ಹೇಳ್ತಿದ್ದಾರೆ ಪಂಚನಾಥನ್ ಅಣ್ಣ. ಕೃಷ್ಣಣ್ಣ ಸಾರಿ. ಹಾಯ್ ಹಾಯ್ ಕೃಷ್ಣಣ್ಣ ಎಂಚೊಲ್ಲರ್ ಯಾನಿರೆಗೊಂದು ಮೆಸೇಜ್ ಬಾಡಿಯ ತುಯ್ಯಾರ. ಹಾಯ್ ರಾಜಣ್ಣ ಅಂತ ಕೃಷ್ಣಣ್ಣ. ಕುಲಾಲ್ಸಿಸ್ ಹಾಯ್ ಎಂಚೊಲ್ಲರ್ ಎನ್ನ ಮೆಸೇಜ್ ತೋಜುಜಿ ಮುದ್ದುಗು ಮನದಲ್ಲಿ ತೋಜುಂಡಿಯೇ ಕೃಷ್ಣಣ್ಣ ಸಾರಿ. ಲೈಕ್ ಥ್ಯಾಂಕ್ ಯು ಕುಲಾಲ್ಸಿಸ್. ಹಾಯ್ ಮುದ್ದು ಬಿರೋಸಣ್ಣ. ಹಾಯ್ ಹಾಯ್ ಎಂಚೊಲ್ಲರ್. ಗುಡ್ ಮಾರ್ನಿಂಗ್ ಆಲ್ ಅಂತ ಬಿರುವಸಣ್ಣ. ಈಶ್ವರ್ಯ ಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ. ಬಿರುವಸಣ್ಣ ಹಾಯ್ ಅಂತ ಪಂಚನಾಥಣ್ಣನ. ಎಂಕ್ ಬೇರೆ ಉಂಡು ಮುದ್ದ ಅಂದೆ. ಓಕೆ ಪೋದ್ ಬರೇ ಸಿಂಪಲ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್. ಥ್ಯಾಂಕ್ ಯು ಬಿರುವಸಣ್ಣ. ಒಂಜಿ ಸ್ಕಿಪ್ ಹೋಗಿ ಓ ಸ್ಕಿಪ್ ಮಾಲ್ತ ಹಿರಂಕ ಹಾಯ್ ಪಂಡಾರ ಉಂಡಿ. ಅವು ಡಿ ಪಿ ಸೇಮ್ ಉಂಡತೆ ಗೊತ್ತಾಪುಚ್ಚಿ. ಅಯ್ಯೋ ಮುದ್ದು ಪನಂದುಲ್ಲೆ ಪ್ರೀತಮ್ ಪನ್ಲೆ ಪ್ರೀತಮು ಲಕ್ಲೆ ಯಾವ ಜೆತ್ತನ ಮೂರ್ತಿ ನಮಸ್ತೆ ಪನೊಂದುಲ್ಲೇರು ಸಿಂಪಲ್ ಅಣ್ಣ. ಹಾಯ್ ಸಿಂಪಲ್ ಅಣ್ಣ ಅಂತ ಕೃಷ್ಣ ಅಣ್ಣ. ಹಾಯ್ ಪಂಚನಾಥನ್ ಬ್ರೋ ಅಂತ ಬಿರುವಸಣ್ಣ. ನಿಮ್ಮ ಕಾಮೆಂಟ್ ಡನ್ ಭಾಗ್ಯಮ್ಮ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಯಾನ ಅಲ್ಪ ಇಪ್ಪು ಓಕೆ ನಮ್ಮದು. ಓಕೆ ಪ್ರೀತಮ್ ಪೋಲೆ ಪೋಲೆ ಮಲ್ಲಜ್ಜಿ. ರಜೆ ನೈನ್ ಇಜ್ಜಿ ಬಿರುವಸಣ್ಣ. ಕಾಮೆಂಟ್ ಫುಲ್ ಚೇಂಜಸ್ ಉಂಡಿ ತಾಯಿಗಿಂದು ಗೊತ್ತಾಗ್ತಿ. ಥ್ಯಾಂಕ್ ಯು ಸಿಂಪಲ್ ಅಣ್ಣ. ಹಾಯ್ ಪಂಚನಾಥನ್ ಅಣ್ಣ ಅಂತ ಕೃಷ್ಣ ಅಣ್ಣ. ಬ್ರದರ್ ಡನ್ ಅಂತ ಹೇಳ್ತಿದ್ದಾರೆ ಕುಲಾಲ್ಸಿಸ್. ಓ 8:30 ನೈಟ್ 11 ಗಂಟೆಗೆ. ಓಕೆ ಓಕೆ ಜಾಯ್ನ್ ಆಗ್ತೇನೆ ಆಯ್ತು. ಯಾನ 5 ಗಂಟೆಗೆಲ್ಲ ಹಾಕದೆ ಮುದ್ದು ಅಂದೆ. ಎಂಕ ತಾನೆ ಗೊತ್ತ ಹೆಂಗೆ ಗೊತ್ತಾಗ್ಬಿಡ ಈ ರೇತ ಎಂಟ್ಲ ಅಕ್ವಾರಿಂದು. ಹಾಯ್ ಮೂರ್ತಿ ಅಂತ ಬಿರೋಸಣ್ಣ. ಓಕೆ ಸಿಸ್ ಬಾಯ್ ಬಾಯ್ ಕುಲಾಲ್ ಸಿಸ್. ಥ್ಯಾಂಕ್ ಯು ಸೋ ಮಚ್. ಸ್ಕಿಪ್ ಆಗ್ತದೆ ಮೂರ್ತಿ ಬ್ರದರ್. ಹಾಲು ನನ್ನ ಮಿತ್ತು ಫಲ್ ಮೆಸೇಜ್ ಇತ್ತು ಎರತಿರ್ತು ಅನ್ನಗ ಅಯ್ಯ. ಅಯ್ಯೋ ಎಲ್ಲ ಬರ್ಪೆ ಒಂದೊಂದಲ್ಲೇರು. ಓಕೆ ಓಕೆ ಕುಲಾಲ್ ಸಿಸ್. ಬೇಜಾರು ಮಲ್ತೊಂಡ ಇಂಚಿನಿ ಪ್ರೀತಮ್ ಏರಿಗೆ ಬೇಜಾರಿಜ್ಜಿ ಮೊಬೈಲ್ ಉಲ್ಟಾ ಬತ್ತಲೆ ದಾಯಿಗೆ ವಿರೋಸಣ್ಣ. ಭಾಗ್ಯಮ್ಮ ಒಣಸಾಂಡೆ ಒಣಸ್ ಇಜ್ಜಿಯೇ ಕಾಂಡೆ ರೊಟ್ಟಿ ಇತ್ತಂಡತ್ತೆ ಅಂಚ ಅವೇನು ತಿಂದು ಬತ್ತ ಇರೇ ತುಳು ಬರ್ಪುಂಡೆ.
ಬಿರೋಸಣ್ಣನ ಮಂಡೆಗೆ ಬಾಡೋಡು ಒಂಜಿ ಬಿಟ್ಟು. ಭಾಗ್ಯಮ್ಮ ಎಂಚೊಲ್ಲರ್ ಯಾನ ಸೌಖ್ಯ ದೇವರ್ನ ಆಶೀರ್ವಾದೋಡು ನಿಖಿಲ್ನ ಆಶೀರ್ವಾದೋಡು ಸೌಖ್ಯಲ್ಲ. ಈರೆಂಚೊಲ್ಲಾರ ರೊಟ್ಟಿ ಅಂದ್ ಬಿರೋಸಣ್ಣಗ ದಾದಿ. ನನಗೆ ಓನ್ಲಿ 2 ವರ್ಡ್ಸ್ ಅಷ್ಟೇ ಬರುತ್ತೆ. ಹೌದಾ, ಸಾಕು, ಅಷ್ಟು ಬಂದರೂ ಸಾಕು. ತುಳು ಭಾಷೆಯನ್ನು ಕಲ್ತ್ರಲ್ಲ ಸಾಕು. ಓ ದಾದಾಗೆ